ಇಲ್ಲಾಂದ್ರೆ ಬಿಬಿಎಂಪಿ ಇದನ್ನು ಕೆಲಸವನ್ನು ನೋಡಿ. ಇವತ್ತು ನಮ್ಮ ಡೆಪ್ಟಿ CM ಅವರು ಏನು ಭ್ರಷ್ಟಾಚಾರ ನಡೀತಾ ಇದೆ ಅದರ ವಿರುದ್ಧ ಅವರು ಶಿವಕುಮಾರ್ ಅವರು ಒಂದು ಪಾರದರ್ಶಕವಾದಂಥ ಒಂದು ತೀರ್ಮಾನಗಳಾಗಬೇಕು ಅಂತ ಉದ್ದೇಶದಿಂದ ಅವ್ರು ಮಾಡ್ತಾ ಇದ್ದಾರೆ. ಒಳ್ಳೊಳ್ಳೆ ಅಧಿಕಾರಿಗಳನ್ನ ನೇಮಿಸಿ ಯಾವ ಕೆಲಸ ಆಗಿದೆ ಯಾವ ಕೆಲಸ ಆಗಿಲ್ಲ ಮತ್ತು ಅದು ನಿಯಮಬದ್ಧವಾಗಿ ಆಗಿದೆಯಲ್ವಾ ಅಂತ ಪರಿಶೀಲನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಅಂತೇಳಿ ಇವತ್ತು ನಮ್ಮ ಡೆಪ್ಟಿ CM ಅವ್ರು ಮಾಡ್ತಾ ಇದ್ದಾರೆ. ಅಂದರೆ ಅವರ ಉದ್ದೇಶ ಇದರಲ್ಲಿ ಭ್ರಷ್ಟಾಚಾರಕ್ಕೆ ಅವಕಾಶ ಇರಬಾರ್ದು ಅಂತ. ಆದ್ದರಿಂದ ಅದನ್ನು ಆದಷ್ಟು ಶೀಘ್ರದಲ್ಲೇ ನಾವು ನಿನ್ನೆ ಸಭೆಯಲ್ಲೂ ಕೂಡ ಚರ್ಚೆ ಮಾಡಿದ್ದೀವಿ. ಆದಷ್ಟು ಶೀಘ್ರದಲ್ಲೇ ಆ ರಿಪೋರ್ಟನ್ನು ಬರ್ತಕ್ಕಂಥದ್ದಕ್ಕೆ ಅಧಿಕಾರಿಗಳಿಗೆ ಮಾಡಿಸಿ ಯಾರು ಕೆಲಸ ಮಾಡಿದರೆ ಅವ್ರಿಗೆಲ್ಲರೂ ಕೂಡ ಹಣ ಬಿಡುಗಡೆ ಆಗ್ತದೆ. ಎಲ್ಲಿ ಲೋಪದೋಷಗಳಿದೆ ಅದನ್ನು ಮಾತ್ರ ತಡೆ ಹಿಡಿಯತಕ್ಕಂಥ ಕೆಲಸ ಆಗ್ತದೆ, ಅಷ್ಟೇ ಇರುವಂಥದ್ದು. ಸೊ ನಮ್ಮ ಉದ್ದೇಶ ಕಾಂಟ್ರಾಕ್ಟರ್ಗಳಿಗೆ ತೊಂದರೆ ಕೊಡಬೇಕು ಅಂತ ಏನಲ್ಲ. ಕಾಂಟ್ರಾಕ್ಟರ್ಗಳಿಗೆ ಸುಮಾರು 2 ವರ್ಷದಿಂದ ಬಿಲ್ ಆಗಿಲ್ಲ ಸುಮಾರು ಜನರಿಗೆ, 2 ವರ್ಷ BBMPಯಲ್ಲಿ. ಅದರಿಂದ ಅದೆಲ್ಲ ಸಮಸ್ಯೆಗಳಿದೆ. ಅದನ್ನು ನಾನು ಅವ್ರ ಪರವಾಗಿ ಖಂಡಿತವಾಗಿ ನಮಗೆ ಕಳಕಳಿ ಕಾಳಜಿ ಇದೆ. ಅದೇ ನ್ಯಾಯಯುತವಾದಂಥ ಕೆಲಸ ಮಾಡಿರ್ತಕ್ಕಂಥವ್ರಿಗೆ ಖಂಡಿತವಾಗಿಯೂ ದುಡ್ಡನ್ನು ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡೇ ಮಾಡ್ತದೆ. ಅದ್ರ ಬಗ್ಗೆ ಯಾವುದೇ ಸಮಸ್ಯೆ ಆಗಲ್ಲ. ಲೋಡ್ ಶೆಡ್ಡಿಂಗಾ ನಾನು ವಿಚಾರಿಸ್ತೀನಿ, ಚೆಕಪ್ ಮಾಡ್ತೀನಿ. ಅದೇನು ಕಾರಣ ಅಂತ ನನಗೆ ಗೊತ್ತಿರಲಿಲ್ಲ, ಚೆಕಪ್ ಮಾಡೋಣ. ಆ ಥರ ದೊಡ್ಡ ಪ್ರಮಾಣದಲ್ಲಿ ಕಂಪ್ಲೇಂಟ್ ಏನು ಬಂದಿಲ್ಲ. ಆದ್ದರಿಂದ ಸಪ್ಲೈ ಪ್ರಾಬ್ಲಮ್ ಏನಿಲ್ಲ ತಾನೆ, ಪವರ್ ಸಪ್ಲೈ ಪ್ರಾಬ್ಲಮ್ ಏನಿಲ್ಲ. ನಾನಿಲ್ಲ, ಲೋಡ್ ಶೆಡ್ಡಿಂಗ್ ಏನಿಲ್ಲ ರಾಜ್ಯದಲ್ಲಿ, ಲೋಡ್ ಶೆಡ್ಡಿಂಗ್ ಏನಿಲ್ಲ. ಬಟ್ ಬೇರೆ ಏನೋ ಸಮಸ್ಯೆ ಇದ್ರೆ ನಾನು ವಿಚಾರಿಸ್ತೀನಿ ಇವತ್ತು.